ನಿಲ್ಲಿಸಲಾಗಿದ್ದ ಆಂಬ್ಯುಲೆನ್ಸ್ನ ಆಂಪ್ಲಿಫೈಯರ್ ವೆಂಟಿಲೇಟರ್ ಸಾಧನ ಸ್ಟೀರಿಯೋ ಕಳವು ನಡೆಸಿದ ಘಟನೆ ಉಳ್ಳಾಲದ ಮುಕ್ಕಚೇರಿಯಲ್ಲಿ ನಿನ್ನೆ ತಡರಾತ್ರಿ ನಡೆದಿದೆ. ಶ್ರೀ ಗಣೇಶ್ ಎಂಬ ಹೆಸರಿನ ಆಂಬ್ಯುಲೆನ್ಸ್ ಅನ್ನ ಚಾಲಕ ರಹೀಂ ಎನ್ನುವವರು ನಿನ್ನೆ ಸಂಜೆ ಉಳ್ಳಾಲದ ಮುಕ್ಕಚೇರಿಯಲ್ಲಿ ನಿಲ್ಲಿಸಿ ಸ್ವಲ್ಪ ದೂರದಲ್ಲಿ ಇರುವ ಮನೆಗೆ ತೆರಳಿದ್ರು. ಬೆಳಗ್ಗೆ ಬಂದು ನೋಡಿದಾಗ ಸುಮಾರು 35ರಿಂದ 40 ಸಾವಿರ ಮೌಲ್ಯದ ಆಂಪ್ಲಿಫೈಯರ್ ವೆಂಟಿಲೇಟರ್ ಸಾಧನ ಸ್ಟೀರಿಯೋ ಕಳವನ್ನು ನಡೆಸಿದ್ದಾರೆ. ಈ ಬಗ್ಗೆ ಚಾಲಕ ರಹೀಂ ಹಾಗೂ ಮಾಲಕ ಗಣೇಶ್ ಆಂಬ್ಯುಲೆನ್ಸ್ ಮಾಲಕರು ಉಳ್ಳಾಲ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಜೀವ ಉಳಿಸುವ ಆಂಬ್ಯುಲೆನ್ಸ್ ಅನ್ನ ದೋಚಿದ ಪ್ರಕರಣ ಜಿಲ್ಲೆಯಲ್ಲೇ ಮೊದಲು ಎನ್ನುತ್ತಿದ್ದಾರೆ ರಹೀಂ. ಹಾಯ್, ನಮಸ್ತೆ. ನೋಡಿ, ಇದೊಂದು ಆಂಬ್ಯುಲೆನ್ಸ್ ಉಳ್ಳಾಲ ಮುಕ್ಕಚೇರಿ. ಉಳ್ಳಾಲದ ಮುಕ್ಕಚೇರಿ ಅಂಗಡಿಗಳಿವೆ, ಮನೆಗಳಿವೆ. ನೋಡಿ, ಎಲ್ಲ ಅಂಗಡಿಗಳೆಲ್ಲ ಇವೆ ಇಲ್ಲಿ. ಆದರೂ ಅದರ ಮುಂದ್ಗಡೆ ಆಗಿ ಒಂದು ಆಂಬ್ಯುಲೆನ್ಸನ್ನು ನಿಲ್ಲಿಸ್ತಾ ಇದ್ದೀವಿ. ನೋಡಿ, ಆಂಬ್ಯುಲೆನ್ಸನ್ನು ಯಾವ ಥರ ರಾತ್ರಿ ಬಂದು ಲೂಟ್ ಮಾಡ್ತಾ ಇದ್ದಾರೆ ಅಂದರೆ, ನೋಡಿ, ಇದೊಂದು ಆಂಬ್ಯುಲೆನ್ಸು. ಅದರಲ್ಲಿರುವ ಒಳಗಡೆ ಇರುವಂತಹ ಕೋವಿಡ್ ಡ್ಯೂಟಿದು ಕಿಟ್ಟು ಬಿಸಾಡಿದ್ದಾರೆ. ಇದು ನೋಡಿ, ಫುಲ್ಲು ಲಾಕನ್ನು ರಾಡ್ನಿಂದ ತೆಗೆದು ನೋಡಿ ಗ್ಲಾಸ್ ಹೊಡೆದಿದ್ದಾರೆ. ಇದು ಹ್ಯಾಂಪು, ಸೈರನ್ನು ಎಲ್ಲ ಲೂಟಿ ಮಾಡಿಕೊಂಡು ತಗೊಂಡು ಹೋಗಿದ್ದಾರೆ. ಈ ಆಂಬ್ಯುಲೆನ್ಸಿಗೆ ಈ ಥರ ಗತಿ ಆದರೆ ಇಲ್ಲಿರುವಂತಹ ಬೇರೆ ವೆಹಿಕಲ್ಸ್ ಇದು ಗತಿ ಏನು? ಇಲ್ಲಿರುವ ಸಾರ್ವಜನಿಕರು, ಈ ಗಾಡಿ ಇಟ್ಟು ಸಣ್ಣ ಪುಟ್ಟ ಗಾಡಿ ದುಡಿಯೋರು, ಇಲ್ಲಿ ಬಂದು ಮಾಡೋರಿಗೆ ಏನು ಗತಿ ಇರುತ್ತೆ ನೋಡಿ ಸರ್. ಇದೊಂದು ಆಂಬ್ಯುಲೆನ್ಸ್, ಇದು ಶವ, ಅದು ಕೂಡ ಕೋವಿಡ್ ಡ್ಯೂಟಿಯಲ್ಲಿರುವಂತಹ ಒಂದು ಆಂಬ್ಯುಲೆನ್ಸು. ಡೇ ನೈಟು ಡ್ಯೂಟಿ ಮಾಡಿಕೊಂಡು ರಾತ್ರಿ ತಗೊಂಡು ಬಂದಿಡುವಂತಹ ಒಂದು ಕೋವಿಡ್ ಡ್ಯೂಟಿ ಆಂಬ್ಯುಲೆನ್ಸ್ ಒಳಗಡೆ ನುಗ್ಗಿ ಈ ಥರ ಒಂದು ಲೂಟಿ ಮಾಡಬೇಕಾದ್ರೆ ಮತ್ತು ಇಲ್ಲಿ ಸಾರ್ವಜನಿಕರ ಗಾಡಿಗೆ ಯಾವ ಗ್ಯಾರಂಟಿ ಇದೆ? ಈ ಉಳ್ಳಾಲ ಈ ಮುಕ್ಕಚೇರಿಯಲ್ಲಿ ಒಂದು ಹೆಸರುವಾಸಿಯಾದಂತಹ ಈ ಒಂದು ಉಳ್ಳಾಲ ಮುಕ್ಕಚೇರಿ ನೋಡಿ, ಉಳ್ಳಾಲದ ಈ ಒಂದು ಊರಲ್ಲಿ ಇಷ್ಟು ಮನೆಗಳಿದೆ, ಇಷ್ಟು ನೋಡಿ ಅಂಗಡಿಗಳಿವೆ. ರಾತ್ರಿ 11 ಗಂಟೆ ತನಕನೂ ಇಲ್ಲಿ ಜನ ಇದ್ದಾರೆ. ನೋಡಿ, ಗ್ಲಾಸ್ ಹೊಡೆದು ಒಳಗಡೆ ಇರುವ ಸೈರನ್ನು, ಸ್ಟೀರಿಯೋ ಎಲ್ಲವನ್ನ ತಗೊಂಡು ಹೋಗಿರುವಂತಹ ಒಂದು ಅವಸ್ಥೆ ಇದು. ಆಂಬ್ಯುಲೆನ್ಸಿಗೆ ಈ ಥರ ಆದರೆ ಮತ್ತೆ ಮಾಮೂಲಿ ಗಾಡಿಗಳಿಗೆ ಇಲ್ಲಿ ಯಾವುದು ಗ್ಯಾರಂಟಿ ಇದೆ ಹೇಳಿ? ಈ ಸೈರನನ್ನೇ ತಗೊಂಡು ಹೋಗ್ತಾರೆ. ಸೈರನ್ನು, ಆ್ಯಂಪು ಎಲ್ಲ ತಗೊಂಡು ಹೋಗಿದ್ದಾರೆ. ಅದು ಗ್ಲಾಸನ್ನು ಹೊಡೆದ್ಬಿಟ್ಟು ನೋಡಿ, ಇದು ಕಿಟ್ಟು ನೋಡಿ, ಒಳಗಡೆ ಇರುವಂತಹ ಕಿಟ್ಟನ್ನು ಬಿಸಾಡಿದ್ದಾರೆ. ಇದು ಕೋವಿಡ್, ಇದು ಹೊಸತ್ತು, ಇವತ್ತು ಕೋವಿಡ್ ಪೇಷಂಟ್ಗೆ ಹಾಕಬೇಕಾದಂತಹ ಒಂದು ಕಿಟ್ಟು ನೋಡಿ. ನೋಡಿ ಸರ್, ಏನು ಅವಸ್ಥೆ. ಕೋವಿಡ್ ಡ್ಯೂಟಿ ಮುಗಿಸಿಕೊಂಡು ನಮ್ಮ ಮನೆ ಹತ್ರ ಉಳ್ಳಾಲ ಮುಕ್ಕಚೇರಿ ಹತ್ರ ಗಾಡಿ ಇಟ್ಟಿದ್ದೆ. ರಾತ್ರಿ ಒಂದು 8-8:30 ಗಂಟೆಗೆ ಇಟ್ಟಿದ್ದೆ. ಬೆಳಿಗ್ಗೆ 6 ಗಂಟೆಗೆ ಬಂದು ನೋಡುವಾಗ ಗಾಡಿಗೆ ಗ್ಲಾಸ್ ಡ್ಯಾಮೇಜ್ ಆಗಿತ್ತು. ಮತ್ತು ಒಳಗಡೆ ಇರುವ ಆ್ಯಂಪು, ಸೈರನ್ನು, ಅಂತ ನಮ್ಮ ಆಕ್ಸಿಜನ್ ಸಿಲಿಂಡರ್ ಹ್ಯಾಂಡ್ ಇದೆಲ್ಲ ಕಲವಾಗಿತ್ತು. ರೋಡಲ್ಲಿ ಗ್ಲಾಸ್ ಹೊಡೆದಿದ್ದಾರೆ ಮತ್ತು ಲಾಕೆಲ್ಲ ಡ್ಯಾಮೇಜ್ ಮಾಡಿಕೊಂಡು ಒಳಗಡೆ ಇರುವ ಬೆಲೆಬಾಳುವಂತಹ ನಮ್ಮ ಸುಮಾರು ಎಷ್ಟು ಗಂಟೆಗೆ? ಸುಮಾರು ನಾನು ನೋಡುವಾಗ 6:15 ಆಗಿತ್ತು ಸರ್. 6:15, 6:20 ಆ ಟೈಮ್ಗೆ ಈ ಥರ ಆಗಿದೆ. ಯಾರ ಸಂಶಯ ಇದೆ ಯಾರ ಮೇಲೆ? ಇಲ್ಲ ಸರ್, ಯಾರ ಮೇಲೂ ಆ ಥರ ಸಂಶಯ ಏನಿಲ್ಲ. ತಮ್ಮ ಹೆಸರು? ರಹೀಂ ಅಂತ ಸರ್. ತಾವು ಇದೇ ಗಾಡಿದು ವಾಹನದ ಡ್ರೈವರ್ ಆಗಿದ್ದೀರಾ? ಹೌದು, ತುಂಬ ವರ್ಷದಿಂದ ಇದೇ ಗಾಡಿಯಲ್ಲಿ ದುಡಿತಾ ಇದ್ದೀನಿ. ಬೆಳಿಗ್ಗೆ ಒಂದು 7 ಗಂಟೆಗೆ ನನಗೆ ಫೋನ್ ಮಾಡಿದೆ. ನಮ್ಮ ಡ್ರೈವರ್ ನನಗೆ ಫೋನ್ ಮಾಡಿದರೆ ಎಲ್ಲ ಗಾಡಿದು ಗ್ಲಾಸ್ ಎಲ್ಲ ಹೊಡೆದಿದ್ದಾರೆ, ಆ್ಯಂಪ್ ಎಲ್ಲ ಕದ್ಕೊಂಡು ಹೋಗಿದ್ದಾರೆ. ಆಮೇಲೆ ಇದು ಆಕ್ಸಿಜನ್ ಇದೆಲ್ಲ ಇಲ್ಲ, ಗಾಡಿಯಲ್ಲಿ ಎಲ್ಲ ಕದ್ಕೊಂಡು ಹೋಗಿದ್ದಾರೆ. ಒಟ್ಟಾರೆ ಎಷ್ಟು ಮೌಲ್ಯದ ಸಾಮಾನು ಇದಾಗಿದೆ, ಹಾನಿಯಾಗಿದೆ? ಆ್ಯಂಪ್ ಎಲ್ಲ ಸೇರಿ ನನಗೆ ಒಂದು 35,000 ರೂಪಾಯಿ ಆ್ಯಂಪ್ ಎಲ್ಲ ಒಟ್ಟಾರೆ ಹಾನಿಯಾಗಿದೆ. ಯಾರ ಮೇಲೆ ಸಂಶಯ ಇದೆ ಅಂತ? ಯಾರು ನಾನು ಯಾರು ಅಲ್ಲಿ ಆಗಿಯವರು ಯಾರಿಲ್ಲ, ಸಂಶಯರು ಯಾರೂ ಇಲ್ಲ. ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಮಾಡಿ ದೂರು ಉಳ್ಳಾಲ ಸ್ಟೇಷನ್ಗೆ ತಿಳಿಸಿದ್ದೇವೆ. ನಾವು ಮತ್ತು ಇಷ್ಟೆಲ್ಲ ಸೇವೆ ಮಾಡಿ ನಮಗೆ ನೋಡಿ, ನಾವೊಂದು ಕೋವಿಡ್ ಬಾಡಿ ಏನಾದರೂ ಇದ್ದು ನಾವೇ ನಮ್ಮ ಡ್ರೈವರ್ಗಳ ಮೇಲೆ ಎಲ್ಲ ರೆಡಿ ಇದ್ದಾರೆ. ಅಂಥದಕ್ಕೂ ಯಾರನ್ನು ಇದು ಮಾಡೋದಿಲ್ಲ ನಾವು. ಅಂಥದ್ರಲ್ಲಿ ನಮಗೆ ಒಂದು ಇದು ಅದು ಈ ಟೈಮಲ್ಲೇ ಆಗಬೇಕು. ಅದೆಲ್ಲ ಫ್ರೀ ಸರ್ವಿಸ್ ಕೊಟ್ಟ ಗಾಡಿ ಇದು.